ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆಯೇ ನಾರನ್ಸ್, ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ಚಂದ್ರಿಕಾ ಮಲ್ಯ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಹೇಳುವ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ತೀವಿ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಆರಾಮ್. ಚೆನ್ನಾಗಿದ್ದೀರಲ್ಲ? ಓಕೆ, ನಿಮ್ಮ ಒಂದು ನಗುವಿನಲ್ಲೇ ಗೊತ್ತಾಗ್ತದೆ ಚೆನ್ನಾಗಿದ್ದೀರಾ ಅಂತ. ಓಕೆ, ನಮ್ಮ ಸೌರಚ ಅಡುಗೆ ಮನೆಯಲ್ಲಿ ಇವತ್ತು ಏನು ಸ್ಪೆಷಲ್ ಮಾಡ್ತಾ ಇರ್ತೀರಾ? ಇವತ್ತು ಈಗ ಹಸಿ ಬಟಾಣಿಯದ್ದು ಸೀಸನ್, ಹಾಗೆ ಹಸಿ ಬಟಾಣಿಯದ್ದು ಪೂರಿ. ಅದಕ್ಕೆ ಉತ್ತರ ಭಾರತದಲ್ಲಿ ಬೆಡ್ಮಿ ಪೂರಿ ಅಂತ ಹೇಳ್ತಾರೆ, ಕೆಲವು ಕಡೆ ಮಟರ್ಗೆ ಕಚೋರಿ ಅಂತ ಸಹ ಹೇಳ್ತಾರೆ. ಅದು ಮತ್ತು ಅದಕ್ಕೆ ಇದು ಸೈಡ್ ಡಿಶ್ ಆಗಿ ಆಲೂ ಟಮಾಟರ್ಗೆ ಸಬ್ಜಿ ಮಾಡ್ತಿದ್ದೀರಲ್ಲ? ಓಕೆ, ಹಾಗಾದರೆ ಪೂರಿ ಮತ್ತು ಸಬ್ಜಿ ಮಾಡಲಿಕ್ಕೆ ನಾವು ಅಡುಗೆ ರೂಮ್ಗೆ ಹೋಗಲ್ಲ? ಓಕೆ, ಬನ್ನಿ. ಎಸ್ ಮ್ಯಾಮ್, ನಾವೀಗ ಅಡುಗೆ ಮನೆಗೆ ಬಂದಾಯಿತು. ಇವಾಗ ಫಸ್ಟಿಗೆ ಯಾವ್ದು ಮಾಡುವ? ಫಸ್ಟ್ ನಾವು ಸಬ್ಜಿ ಮಾಡುವ. ಸಬ್ಜಿ ಮಾಡಿ ಮತ್ತೆ ಬಿಸಿ ಬಿಸಿ ಪೂರಿ ಮಾಡುವಲ್ಲ? ಓಕೆ, ಹಾಗಾದರೆ ಸಬ್ಜಿಗೆ ಈಗ ಫಸ್ಟಿಗೆ ಎಂತ ಬೇಕು? ಈಗ ನನಗೆ ಫಸ್ಟ್ ಬಾಣಲೆ ಬೇಕು. ಬಾಣಲೆ ಬೇಕಲ್ಲ? ಓಕೆ, ಫಸ್ಟ್ ಬಾಣಲೆಯನ್ನು ಒಲೆ ಒರೆಸ್ಕೊಳ್ಬೇಕಲ್ಲ? ಓಕೆ, ಬಾಣಲೆ ಇಟ್ಟಾಯ್ತು. ಇದಕ್ಕೆ ಆಯಿಲ್ ಹಾಕಬೇಕಾ? ಹೌದು. ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲನ್ನು ಹಾಕ್ತಾಯಿದ್ವಿ. ಸ್ವಲ್ಪನಾ? ಹೌದು, 2 ಟೀ ಸ್ಪೂನ್. ಓಕೆ, ಸಾಕಾ? ಸಾಕು. ಸ್ವಲ್ಪ ಬಿಸಿ ಆಗಲಿ. ಓಕೆ, ಇದಕ್ಕೆ ಸಬ್ಜಿ ಪೂರಿ ಅಂದರೆ ಅದಕ್ಕೆ ಹೆಸರು ನೀವು ಅಂದರೆ ಅಲ್ಲ, ಸಬ್ಜಿ ಆಲೂ ಟಮಾಟರ್ಗೆ ಸಬ್ಜಿ. ಓಕೆ, ಅಂದರೆ ಅದು ಒಳ್ಳೆ ಕಾಂಬಿನೇಷನ್ ಅದು. ಓಕೆ ಓಕೆ, ನನಗೆ ನೀವು ಪೂರಿ ಹೇಳಿದ್ರಲ್ಲ, ಹಾಗೆ ಫಸ್ಟಿಗೆ ಪೂರಿ ನೆನಪಾಯ್ತು. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀರಲ್ಲ? ಹೌದು, ಜೀರಿಗೆ ಒಗ್ಗರಣೆಗೆ. ಓಕೆ, ಈಗ ಸ್ವಲ್ಪ ಸ್ಲೋ ಇಡಲಾ? ಹಾಂ. ಓಕೆ, ಈಗ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ? ಹೌದು. ಓಕೆ, ಇದು ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಸ್ವಲ್ಪ ಬಾಡಿಸಬೇಕು. ಓಕೆ, ಅದು ಹಸಿ ವಾಸನೆ ಹೋಗಿ ಒಳ್ಳೆ ಪರಿಮಳ ಬರಲಿಕ್ಕೆ ಶುರುವಾಗ್ತದೆ. ಆವಾಗ ಈ ಈರುಳ್ಳಿಯನ್ನು ಮತ್ತೆ ಹಸಿಮೆಣಸಿನಕಾಯಿಯನ್ನು ಹಾಕಬೇಕು. ಓಕೆ, ಈರುಳ್ಳಿ ಒಂದು ಈರುಳ್ಳಿ. ಓಕೆ, ಸಬ್ಜಿಗೆ ತುಂಬ ಸಣ್ಣದಾಗಬೇಕು ಅಂತಿಲ್ಲ, ಮೀಡಿಯಂ ಸಣ್ಣದಾಗಬೇಕು ಸಾಕಲ್ಲ? ಓಕೆ, ಇವಾಗ ಕಾಳು ಮೆಣಸಲ್ಲ? ಅಲ್ಲ, ಹಸಿಮೆಣಸು. ಓಕೆ, ಇದು ಸ್ವಲ್ಪ ಪಿಂಕ್ ಆಗುವ ತನಕ ಸ್ವಲ್ಪ ಬಾಡಿಸಬೇಕು. ಓಕೆ, ಈರುಳ್ಳಿಯ ಕಲರ್ ಚೇಂಜ್ ಆಗಬೇಕು. ಹೌದು, ಇದು ಕಲರ್ ಚೇಂಜ್ ಆಗುವಾಗ ಅದಕ್ಕೆ ಮೆಣಸಿನ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಸ್ವಲ್ಪ ಹಾಕಿ. ಓಕೆ, ಇವಾಗ ಮಸಾಲೆ ಹಾಕಬೇಕಲ್ಲ? ಅರಿಶಿನ ಪುಡಿ ಅಲ್ಲ? ಹೌದು. ನಾವು ಅರುಣಾ ಮಸಾಲವರ ಅರಿಶಿನ ಹುಡಿ ಹಾಕ್ತೀವಿ. ಒಂದು ಸ್ಪೂನ್ ಸಾಕು. ಓಕೆ, ಇನ್ನು ಗರಂ ಮಸಾಲ ಅಲ್ಲ? ಗರಂ ಮಸಾಲ ಮತ್ತು ಒಣಮೆಣಸಿನ. ಓಕೆ, ಗರಂ ಮಸಾಲೆ ಸಾಕು.
ಇನ್ನು ಚಿಲ್ಲಿ ಪೌಡರ್ ಅಲ್ಲ? ಹೌದು. ಸಾಕಾ? ಸಾಕು. ಇದರದ್ದು ಹಸಿ ವಾಸನೆ ಹೋದ ಕೂಡಲೇ ನಾವು ಟೊಮೆಟೊ ಹಾಕೋ. ಟೊಮೆಟೊ ಅಲ್ಲ? ಓಕೆ. ಟೊಮೆಟೊ ಹಾಕಿದಾಗ ಸ್ವಲ್ಪ ನೀರಿನ ಅಂಶ ಬರುತ್ತೆ. ಹೌದು, ಬಿಡುತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪಲ್ಲ? ಓಕೆ. ಆವಾಗ ಅದು ಟೊಮೆಟೊ ಬೇಗ ಬೇಯ್ತದೆ. ಹಾಂ, ಉಪ್ಪು ಹಾಕಿದರೆ ಟೊಮೆಟೊ ಬೇಗ ಬೇಯ್ತದೆ. ಹೌದು, ಸಾಫ್ಟ್ ಆಗ್ತದೆ. ಓಕೆ. ಹಾಗೆ ಇದು ಸ್ವಲ್ಪ ಸೋಂಪು ಪುಡಿ. ಸೋಂಪು ಪುಡಿ ಅಲ್ಲ? ಓಕೆ. ಇದು ಒಂದು ಒಳ್ಳೆ ಫ್ಲೇವರ್ ಕೊಡ್ತದೆ, ಟೇಸ್ಟ್ ಕೊಡ್ತದೆ. ಟೇಸ್ಟ್ ಕೊಡುತ್ತಾ? ಓಕೆ. ಹೌದು, ಅದರ ಏನು ಸ್ಮೆಲ್ ಕೂಡ ಹಾಗೆ ಘಮ ಘಮ ಬರುತ್ತಲ್ಲ. ಅರಶಿಣ ಎಲ್ಲ ಹಾಕಿದಾಗ ಕಲರ್ ಸ್ವಲ್ಪ ಚೇಂಜ್ ಆಗುತ್ತಲ್ಲ. ಹೌದು. ಈಗ ನಾವು ಆಲೂಗಡ್ಡೆ ಸಹ ಹಾಕಿ. ಓಕೆ. ಸಬ್ಜಿಗೆ ಆಲೂಗಡ್ಡೆ. ಹೌದು. ಆಲೂಗಡ್ಡೆ ಆಲ್ರೆಡಿ ನೀವು ಬೇಯಿಸಿದ್ದೀರಾ? ಹೌದು, ಬೇಯಿಸಿದ್ದೇನೆ. ಆಲೂಗಡ್ಡೆ ಬೇಯಿಸಿ ಹಾಕು. ಹೌದು. ಕೆಲವರು ಅಂದರೆ ಸ್ವಲ್ಪ ಹೆಲ್ತಿ ಕಾನ್ಷಿಯಸ್ ಇದ್ದವರಿಗೆ ಇದು ಒಳ್ಳೆಯದು. ಟೇಸ್ಟ್ ಕಾನ್ಷಿಯಸ್ ಇದ್ದವರಿಗೆ ಆಯಿಲಲ್ಲಿ ಫ್ರೈ ಮಾಡಿ ಹಾಕಿದರೆ. ಫ್ರೈ ಮಾಡಿ ಹಾಕ್ಬೋದಲ್ಲ? ಆ ಥರನೂ ಹಾಕ್ಬೋದು. ಈಗ ತವಾದಲ್ಲಿ ಫ್ರೈ ಮಾಡಿ ಆ ಥರ ಅಲ್ಲ, ತವಾದಲ್ಲಿ ಅಲ್ಲ, ಎಣ್ಣೆಯಲ್ಲಿಯೇ ಫ್ರೈ ಮಾಡಿ ಮೊದಲೇ ತೆಗೆದಿಟ್ಟು ಆಮೇಲೆ ಇದರಲ್ಲಿ ಹಾಕಿ ಬೇಯಿಸು. ಓಕೆ. ನಾರ್ಮಲಾಗಿ ಸಬ್ಜಿಗೆ ಈ ಥರ ಮಾಡುವಾಗ ಈ ಥರ ಮಾಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಸಹ ಅದು ಆಯಿಲಲ್ಲಿ ಅಂದರೆ ಸ್ವಲ್ಪ ಅದು ಕ್ರಿಸ್ಪ್ನೆಸ್ ಎಲ್ಲ ಇರುತ್ತೆ. ಸ್ವಲ್ಪ ನೀರು ಹಾಕುವ ಇದಕ್ಕೆ. ಹಾಕ್ಲಾ? ಹಾಂ, ಅಷ್ಟು ಸಾಕಾ? ಹಾಂ, ಸಾಕು ಸಾಕು. ಒಂದು ಅರ್ಧ ಲೋಟದಷ್ಟು ನೀರಲ್ಲ? ಹೌದು. ಕೆಲವರಿಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬೋದು. ಅದು ಆಲೂಗಡ್ಡೆ ಎಲ್ಲ ಎಳೆದುಕೊಂಡು ದಪ್ಪ ಗ್ರೇವಿ ಬರ್ತದೆ. ಹೌದು, ಆಲೂಗಡ್ಡೆ ಸ್ವಲ್ಪ ನೀರಾದಾಗ ಜಾಸ್ತಿ ಗ್ರೇವಿ ಆಗುತ್ತೆ. ಹೌದು. ಮತ್ತು ಪೂರಿಗೆಲ್ಲ ಜಾಸ್ತಿ ಗ್ರೇವಿ ದಪ್ಪ ಇದ್ದರೆ ಚಂದ. ಅದು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಹೋಳು ಮಾಡ್ತಾರೆ. ಹಾಂ ಹಾಂ ಹಾಂ. ಈಗ ಇದನ್ನು ನಾವು ಸ್ವಲ್ಪ ಹೊತ್ತು ಮುಚ್ಚಿಡುವ. ಓಕೆ. ಹಾಗಾದರೆ ಕ್ಲೋಸ್ ಮಾಡಲಾ? ಎಷ್ಟು ಒಂದು 2 ನಿಮಿಷ ಬೆಂದರೆ ಸಾಕು. ಓಕೆ. ಓಕೆ ಮ್ಯಾಮ್, ಹೇಳಿ, ನೀವು ನಿಮ್ಮದು ಕೂಡ ಹೇಗೆ ಅಡಿಗೆ ಜೊತೆ ಬೇರೆ ಏನೇನು ಅಭ್ಯಾಸಗಳನ್ನು ರೂಢಿಸ್ಕೊಂಡಿದ್ದೀರಾ? ಬುಕ್ ಓದೋದು ಈ ಥರ ಎಲ್ಲ? ಪುಸ್ತಕ ಓದೋದಿದೆ, ಮತ್ತು ಟಿವಿ ನೋಡೋದು, ಮತ್ತು ಪೇಪರ್ ಓದೋದು, ಪುಸ್ತಕ ಓದೋದು, ಮತ್ತು ಯೋಗ ಕ್ಲಾಸ್. ಹಾಡು ಹೇಳ್ತೇನೆ. ಯೋಗ ಕ್ಲಾಸ್. ಅಂದರೆ ಯೋಗ ಕ್ಲಾಸ್ ಹೇಗೆ ಅಂದರೆ? ನಾನು ತಗೊಳ್ತೇನೆ ಕ್ಲಾಸ್, ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಕ್ಲಾಸ್ ತಗೊಳ್ತೇನೆ. ಎಷ್ಟು ಜನ ಎಲ್ಲ ಬರ್ತಿದ್ರು? ಅಂದರೆ ಈಗ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ. ಮಹಿಳೆಯರಿಗೆ ತಗೊಳ್ಳೋದು ನಾನು. ಹೌದು, 10ವರೆಯಿಂದ 11ವರೆ ತನಕ ಒಂದು ಲೇಡೀಸ್ ಬ್ಯಾಚ್, ಮತ್ತು ಇನ್ನೊಂದು ಸ್ವಲ್ಪ ಮಿಡ್ಲ್ ಏಜ್ನವರಿಗೆ, ಅದು ಸಂಜೆ 4ರಿಂದ 5. ಓಕೆ. ಅದು ಒಳ್ಳೆ ಅಭ್ಯಾಸ ಅಲ್ಲ? ಅಂದರೆ ಯೋಗ ಆದಾಗ ಆಗ್ತದೆ, ಒಂದು ಹೌದು ರುಟೀನ್ ಕಡೆ ಥರ ಆಗ್ತದೆ. ನೋಡಿ, ಗ್ರೇವಿ ಸ್ವಲ್ಪ ದಪ್ಪ ಆಯಿತು. ಹೌದು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫೈನಲ್ ಅಂತ ಬಂತಲ್ಲ? ಹೌದು. ಗ್ರೇವಿ ನಮ್ಮದು ರೆಡಿ ಆಗಿ ಸರ್ವ್ ಮಾಡೋ ಟೈಮ್ ಆಫ್ ಮಾಡ್ತೀನಿ. ಓಕೆ. ಸಬ್ಜಿ ಸರ್ವ್ ಮಾಡ್ತಾ ಇದ್ದೀರಲ್ಲ? ಹೌದು. ಅದಕ್ಕೆ ಇನ್ನೂ ಪೂರಿ ರೆಡಿ ಆಗಬೇಕಲ್ಲ? ಹೌದು. ಓಕೆ. ಸಬ್ಜಿ ರೆಡಿ ಆಗಿದೆ. ಆಲೂ ಸಬ್ಜಿ ರೆಡಿ ಆಗಿದೆಲ್ಲ? ಓಕೆ. ಘಮ ಘಮ ಅಂತ ಏನು ಗರಂ ಮಸಾಲೆಯ ಸ್ಮೆಲ್ಲೆಲ್ಲ ಹಾಗೆ ಹೊಡಿತಾ ಉಂಟು. ಥ್ಯಾಂಕ್ ಯು, ಚೆನ್ನಾಗಿ ಬಂದಿದ್ದಲ್ಲ? ಓಕೆ, ಥ್ಯಾಂಕ್ ಯು. ಓಕೆ, ಆಲೂ ಸಬ್ಜಿ ರೆಡಿ ಮಾಡಿ ನನ್ನ ಜೊತೆ ಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಪೂರಿ ಮಾಡ್ತಾನೆ ಹೇಳಿದರು. ಅದಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಆಲೂ ಟಮಾಟರ್ ಕಿ ಸಬ್ಜಿ ತಯಾರಿಸೋ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಹಸಿಮೆಣಸನ್ನು ಹಾಕಿ ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಅರಿಶಿನ ಪುಡಿ, ಗರಂ ಮಸಾಲ ಪುಡಿ, ಮೆಣಸಿನ ಪುಡಿ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ಆನಂತರ ಬೇಯಿಸಿದ ಆಲೂಗಡ್ಡೆ,
ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಆಲೂ ಟಮಾಟರ್ ಕಿ ಸಬ್ಜಿ. ಓಕೆ, ಆಲೂ ಸಬ್ಜಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದ, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾರಾಯಣ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರಾಯಣ್ಸ್ ಅವರ್ ಡೈಲಿ ಬ್ರ್ಯಾಂಡ್ ಅವರ್ ಡೈಲಿ ಫುಡ್. ಎಸ್, ಅವಾಗಲೇ ನಾವು ಸಬ್ಜಿ ರೆಡಿ ಮಾಡಿಟ್ಟಿದ್ದೇವೆ. ಇವಾಗ ಬಟಾಣಿ ಕಾಳಿನ ಪೂರಿ ಮಾಡ್ತೇನೆ ಅಂತ ಹೇಳಿದರು. ಅದನ್ನು ಹೇಗೆ ಮಾಡೋದು ಅಂತ ಅವ್ರ ಜೊತೆ ಕೇಳುವ. ಮ್ಯಾಮ್, ಇವಾಗ ಬಟಾಣಿ ಕಾಳಿನ ಪೂರಿ ಅಲ್ಲ? ಹೌದು. ಈಗ ಫಸ್ಟಿಗೆ ಎಂತ ಮಾಡುವ? ಇದನ್ನು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಳುವ. ಓಕೆ, ಬಟಾಣಿ ಕಾಳನ್ನೇ ಹೌದು, ಸ್ವಲ್ಪ ತರಿಯಾಗಿ ರುಬ್ಬಿಕೊಳ್ಳುವ. ಅದನ್ನು ನೀವು ನೆನೆಸಿಟ್ಟಿದ್ರಾ? ಇಲ್ಲ, ಇದು ಹಸಿ ಬಟಾಣಿ. ಈಗ ಸೀಸನ್ ಅಲ್ವಾ, ಕೋಡು ಬರ್ತದೆ, ಅದನ್ನು ನಾವು ಇದು ಮಾಡೋದು, ಸುಲಿದಿಟ್ಟರೆ. ಹೌದು, ಹಸಿ ಬಟಾಣಿಯದ್ದೇ ಮಾಡೋದು. ಇದರ ಜೊತೆ ಇದರ ಜೊತೆಗೆ ಒಂದು ಹಸಿ ಮೆಣಸಿನಕಾಯಿ ಮತ್ತೆ ಶುಂಠಿ ತುಂಡು ಹೌದು ಹಾಕಿ ಇದನ್ನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಲ್ಲ. ಇದಕ್ಕೆ ನೀರು ಹಾಕಬೇಕಾ? ಬೇಡ, ನೀರಿಲ್ಲ. ನಾವು ನೀರು ಹಾಕದೆ ಹಾಗೆ ಡ್ರೈ ಮಾಡುವಾಗ ಒಂದೆರಡು ಸಲ ಮಿಕ್ಸ್ ಮಾಡ್ಕೊಳ್ಬೇಕಲ್ಲ. ಈಗ ನನಗೆ ಒಂದು ಬಾಣಲೆ ಬೇಕು. ಬಾಣಲ? ಹೌದು. ಇದಕ್ಕೆ ಆಯಿಲ್ ಹಾಕಬೇಕಾ? ಹೌದು, 2 ಚಮಚ ಎಣ್ಣೆ. 2 ಸ್ಪೂನ್ ನಾವು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕಾ? ಸಾಕು. ಓಕೆ. ಇದು ಹೇಗೆ ಐಡಿಯಾ ಬಂತು ನಿಮಗೆ ಬಟಾಣಿ ಕಾಳಿಂದ ಪೂರಿ ಮಾಡುವ ಅಂತ? ಇದು ನಾನು ಉತ್ತರ ಭಾರತಕ್ಕೆ ಒಂದ್ಸಲ ಹೋಗಿದ್ದೆ. ಆವಾಗ ಅಲ್ಲಿ ಹೋಟೆಲಲ್ಲಿ ತಿಂದಿದ್ದದ್ದು. ಹೌದು, ಅಲ್ಲಿ ಬೆಡ್ಮಿ ಪೂರಿ ಅಂತ ಇತ್ತು. ಬೆಡ್ಮಿ ಪೂರಿ ಆಲೂಕಿ ಸಬ್ಜಿ ಅಂತ ಬ್ರೇಕ್ಫಾಸ್ಟಿಗೆ. ಅವಾಗ ಅದು ಏನು ಅಂತ ನನಗೆ ನೋಡ್ಬೇಕಂತ ಇತ್ತು. ಆಮೇಲೆ ಅದ್ರಲ್ಲಿ ನೋಡಿದ್ರೆ ಇದು ಬಟಾಣಿಯನ್ನು ಸ್ಟಫ್ ಮಾಡಿದ್ದಾರೆ. ಅದು ಗ್ರೀನ್ ಕಲರ್ ನನಗೆ ಕಾಣ್ತಿತ್ತು. ಅದು ಟೇಸ್ಟ್ ಎಲ್ಲ ಬರ್ತಿತ್ತು. ಆಮೇಲೆ ಅಲ್ಲಿ ನಮ್ಮದು ರಿಲೇಟಿವ್ಸ್ ಇದ್ದಾರೆ, ಅವರಿಗೆ ಕೇಳಿದೆ ನಾನು ಅದು ಏನು ಅಂತ. ಆಮೇಲೆ ಅವರು ನನಗೆ ಇದ್ದಾಗಲೇ ಮಾಡಿ ತೋರಿಸುವ ಅಂತ ಹೇಳಿ ಅವರು ಮನೆಯಲ್ಲಿ ಸಹ ಮಾಡಿಸಿ ತಿನ್ನಿಸಿರ್ತಾರೆ. ಫಸ್ಟ್ ಹೋಟೆಲಲ್ಲಿ ತಿನ್ನಿದ್ದು. ಅದನ್ನ ಇಲ್ಲಿ ನೀವೀಗ ಟ್ರೈ ಮಾಡ್ತಾ ಇದ್ದೀರಾ? ಹೌದು, ಟ್ರೈ ಮಾಡಿದ್ದೇನೆ ನಾನು. ಮನೆಯಲ್ಲಿ ಮಾಡಿದ್ರಲ್ಲ? ಇದು ಇಂಗು ಹಾಕಿದೆ ಈಗ, ಜೀರಿಗೆ ಮತ್ತು ಇಂಗು. ಈಗ ಇದನ್ನು ನಾನು ಹಾಕ್ತಾ ಇದ್ದೇನೆ. ಹೌದು, ಇದು ಬಟಾಣಿ. ಹೌದು, ಫ್ರೈ ಮಾಡಿದ್ದನ್ನು ಗ್ರೈಂಡ್ ಮಾಡಿದ್ದನ್ನು ಬಟಾಣಿಯನ್ನು ನಾನು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಒಂದೊಂದಾಗಿ ನಾವು ಐಟಮ್ ಹಾಕ್ತಾ ಹೋಗುವ. ಪೌಡರ್ಗಳು ನಮಗೆ ಅರಿಶಿನ ಪುಡಿ. ಅರಿಶಿನ ಹುಡಿ ಅಲ್ಲ? ಹೌದು, ಸ್ವಲ್ಪ ಅರುಣ ಮಸಾಲವರ ಅರಿಶಿನ ಹುಡಿ. ಹೌದು, ಸಾಕು. ನೆಕ್ಸ್ಟ್ ಇದು ಚಿಲ್ಲಿ ಪೌಡರ್. ಸಾಕಾ? ಸಾಕು. ಈಗ ಇದು ಧನಿಯಾ ಪೌಡರ್, ಅರಿಶಿನ, ಇದು ಕೊರಿಯಂಡರ್ ಪೌಡರ್. ಗರಂ ಮಸಾಲೆ. ಇದು ಗರಂ ಮಸಾಲ. ನೀವು ಆಲ್ರೆಡಿ ಗರಂ ಮಸಾಲ ರೆಡಿ ಮಾಡಿದ್ದೀರಾ? ಇದು ಸ್ವಲ್ಪ ಚಾಟ್ ಮಸಾಲ. ಇದು ಆಮ್ಚೂರ್ ಪೌಡರ್. ಅಲ್ಲ? ಇದು ಸೋಂಪು ಪೌಡರ್. ಇದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಈಗ ತಕ್ಕಷ್ಟು ಉಪ್ಪಲ್ಲ? ಆಯಿಲು ಸಾಕಲ್ಲ? ಸಾಕು. ಇದು ಡ್ರೈ ಆಗುವ ತನಕ ನಾವು ಸ್ವಲ್ಪ ಇದನ್ನು ಬೇಯಿಸ್ಬೇಕು. ಅಂದರೆ ಜಾಸ್ತಿ ಎಣ್ಣೆ ಇದ್ದರೂ ಸಹ ನಮಗೆ ಅದು ಆಯಿಲ್ ಜಾಸ್ತಿ ಅದು ಇಟ್ಟುಕೊಳ್ಳೋದಿಲ್ಲ, ಬಿಟ್ಟು ಬಿಡ್ತದೆ.
ನೀವು ಈ ಥರ ಫಾರಿನ್ ಟೂರ್ ಎಲ್ಲ ಮಾಡ್ತಾ ಇರ್ತೀರಾ ಹೇಗೆ? ಉತ್ತರ ಭಾರತದಲ್ಲಿ ನನಗೆ ತಿರುಗಾಡೋದಂದ್ರೆ ತುಂಬ ಇಷ್ಟ. ಭಾರತದಲ್ಲಿ ತಿರುಗಾಡ್ತಾ ಇರ್ತೇನೆ. ಮತ್ತು ಫಾರಿನ್ ಟೂರು ನಾನು ಒಂದೇ ಸಲ ಹೋಗಿದ್ದು. ಹೌದಾ? ಇದಕ್ಕೆ ನಾನು ಸ್ವಲ್ಪ ಅಂದರೆ ಟೇಸ್ಟ್ ಕೊಡಲಿಕ್ಕೆ ಜಸ್ಟ್ ಚಿಟಿಕೆ. ಓಕೆ, ಇನ್ನೊಂದು ಬಾಯಲ್ಲಿ ಸ್ವಲ್ಪ ದೂರ ದೂರ ಸಿಗಲಿ ಅಂತ. ಹೌದು, ಸ್ವೀಟಾಗಿ ಆಯಿತು, ಇದು ಸಾಕು. ಅಡಿಯೋದಲ್ಲ? ಇದು ಆಫ್ ಮಾಡ್ತೇನೆ ನಾನು. ಓಕೆ, ತಣ್ಣಗಾಗಲಿಕ್ಕೆ ಒಂದು ಸಣ್ಣ ಬೌಲಿಗೆ ಹಾಕಿಕೊಳ್ಳುವ. ಓಕೆ, ಬಿಸಿಯಾದ ಬಣಗಳಲ್ಲೇ ಹಾಗಿಟ್ಟರೆ ಸ್ವಲ್ಪ ಬಿಸಿ ಹಾಗೆ ಇರುತ್ತಲ್ಲ, ಅದಕ್ಕೆ ಸಪ್ರೇಟ್ ಹಾಕಿದರೆ ಬೇಗ ತಣ್ಣಗೆ ಬೇಗ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಈ ನೀವು ಪೂರಿಗೆ ಈಗ ಮೈದಾ ಹಿಟ್ಟಿದ್ದು ರೆಡಿ ಮಾಡಿ ತಂದಿದ್ರಲ್ಲ? ಮೈದಾ ಅಲ್ಲ, ನಾನು ಗೋಧಿ ಹಿಟ್ಟು. ಹೌದು, ಕೆಲವು ಕಡೆ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಪೂರಿ ಮಾಡ್ತಾರೆ. ಇನ್ನು ಕೆಲವು ಕಡೆ ಬರೀ ಮೈದಾ ಮಾತ್ರ. ಹೌದು, ಬಿಹಾರದಲ್ಲೆಲ್ಲ ಬರೀ ಮೈದಾದಲ್ಲಿ ಮಾತ್ರ ಮಾಡ್ತಾರೆ. ದೃಷ್ಟಿಯಿಂದ ನೋಡಿದ್ರೆ ಗೋಧಿ ಹಿಟ್ಟು ಒಳ್ಳೇದು ಅಂತ. ಹೌದು, ನಾನು ಈಗ ಗೋಧಿ ಹಿಟ್ಟು ಮಾತ್ರ ತಗೊಂಡಿದ್ದೇನೆ. ಈಗ ಇದರಲ್ಲಿ ನಾವು ಪೂರಿಗೆ ಉಂಡೆಗಳನ್ನು ಮಾಡಿ ಡೀಪ್ ಫ್ರೈ ಮಾಡಲಿಕ್ಕೆ ನಾವು ಈಗ ಎಣ್ಣೆ ಇಟ್ಟುಕೊಳ್ಳುವ. ಓಕೆ, ನೀವೀಗ ಉಂಡೆ ಮಾಡ್ತಿರೋ ನನಗೆ ಎಣ್ಣೆ ಇಡಬೇಕಲ್ಲ? ಹೌದು. ಓಕೆ, ಎಣ್ಣೆ ಇಡಲಿಕ್ಕೆ ಫಸ್ಟಿಗೆ ತಲೆ ಉರಿಸಬೇಕು. ನಾವು ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಪೂರಿಗೆ ರೆಡಿ ಆಗ್ತುಂಟಲ್ಲ? ಹೌದು. ಇದನ್ನು ಕೈಯಲ್ಲಿ ಸಹ ಹೀಗೆ ನಾವು ಬಟ್ಟಲ್ ಥರ ಮಾಡಿಕೊಂಡು ಇಡ್ಬೋದು. ಆದರೆ ಒಂದೊಂದು ಸಲ ಏನಾಗ್ತದೆ ಅಂದರೆ ದಪ್ಪ ತೆಳುವಾಗ್ತದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಲಟ್ಟಿಸಿಕೊಂಡ್ರೆ ಆವಾಗ ಅದು ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಸ್ವಲ್ಪ ಹೌದು ಇಟ್ಕೊಳ್ಬೇಕು, ಒಳಗೆ ಸ್ಟಫ್ ಮಾಡಿಕೊಂಡು. ನೆಕ್ಸ್ಟ್ ಅದನ್ನು ವಾಪಸ್ ಲಟ್ಟನ್ ಮಾಡಲಿಕ್ಕೆ? ಹೌದು, ಪುನಃ ಲಟ್ಟಿಸಬೇಕು. ಇದು ಹೊರಗೆ ಬರದ ಹಾಗೆ ಆದಷ್ಟು ಜಾಗ್ರತೆ ವಹಿಸಬೇಕು. ಹೌದು, ಇದು ನಿಮಗೆ ಡೀಪ್ ಫ್ರೈ ಬೇಡ ಅಂತ ಆದರೆ, ಈಗ ಕೆಲವರು ಹೆಲ್ತ್ ಕಾನ್ಷಿಯಸ್ ಇರ್ತಾರೆ, ಡಯಟ್ ಕಾನ್ಷಿಯಸ್, ಅವರು ಪರೋಟ ಥರ ತವದಲ್ಲಿ ಹಾಗೆ ಸಹ ಮಾಡಿಕೊಳ್ತಾರೆ. ಇದು ನಾವು ಸೇಮ್ ಹೇಗೆ ಹೋಳಿಗೆ ಎಲ್ಲ ಮಾಡ್ತೇವಲ್ಲ ಅದೇ ಥರ ಹಾಕೋದಲ್ಲ? ಹೌದು. ಮತ್ತು ಇದೇ ಥರ ಈ ಉದ್ದಿನ ಬೇಳೆ, ಹೆಸರು ಬೇಳೆ ಅದನ್ನು ಸಹ ರುಬ್ಬಿಕೊಂಡು, ಅಂದರೆ ಈಗ ಬಟಾಣಿ ಇಲ್ಲದ ಸೀಸನ್ನಲ್ಲಿ ಅದನ್ನು ಇಟ್ಟುಕೊಂಡು ಅದನ್ನು ಸಹ ಪೂರಿ ಮಾಡ್ತಾರೆ, ದಾಲ್ ಪೂರಿ ಅಂತ ಮಾಡ್ತಾರೆ. ಅದಕ್ಕೆ ಬೆಂಗಾಲಲ್ಲಿ ರಾಧಾ ಬಲ್ಲವಿ ಅಂತ ಕರೀತಾರೆ. ರಾಧಾ ಬಲ್ಲವಿ. ಅವರಲ್ಲಿ ವ ಉಚ್ಚಾರ ಇಲ್ಲ, ಅವರು ಬಾ ಹೇಳುದು ಎಲ್ಲದಕ್ಕೂ. ರಾಧಾ ಬಲ್ಲವಿ. ಇವಾಗ ಎಣ್ಣೆ ಬಿಸಿ ಆಗೋದ್ರೊಳಗೆ ನಾವು ಇದನ್ನು ಸಹ ಸ್ವಲ್ಪ ಲಟ್ಟಿಸಿಕೊಳ್ಳಿ. ಇದನ್ನು ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೊಳ್ಬೇಕು, ಯಾಕೆಂದರೆ ಸ್ಟಫಿಂಗ್ ಹೊರಗೆ ಬರದ ಹಾಗೆ. ಇವಾಗ ಎಲ್ಲ ರೆಡಿ ಆಗಿದೆಲ್ಲ? ಹೌದು. ನಮ್ಮ ಬಟಾಣಿ ಪೂರಿ ಈಗ ಆಯಿಲಿಗೆ ಬೀಳಲಿಕ್ಕೆ ಮಾತ್ರ ರೆಡಿ. ಹೌದು. ಬಿಸಿ ಆಗಿದೆ ಅಂತ ಕಾಣುತ್ತೆ. ಬಿಸಿ ಆಗಿದೆ. ಅದು ಉಬ್ಬಿ ಬರುತ್ತಾ ಹೇಗೆ? ಉಬ್ಬಿ ಬರುತ್ತೆ. ಈಗ ಹಾಕ್ತಾ ಇದ್ದೇನೆ ನಾನು. ಓಕೆ. ನಾವು ತವಾದಲ್ಲಿ ಆದರೆ ಸ್ವಲ್ಪ ಪರೋಟ ಟೈಪ್ ಬರುತ್ತಲ್ಲ? ಹೌದು. ಹಾಗೆ ಚಪಾತಿ ಪರೋಟ ಈ ಥರ. ಹೌದು. ರೆಡಿ ಆಗಿದೆ. ಆಲ್ರೆಡಿ ಬಟಾಣಿಯನ್ನು ಫ್ರೈ ಮಾಡಿಕೊಂಡು ಜಾಸ್ತಿ ಬೆಂದಿದೆ ಅಲ್ಲ?
ಪೂರಿ ರೆಡಿ ಆಗಿದೆಲ್ಲ, ಸರ್ವ್ ಮಾಡಲಿಕ್ಕೆ ಮಾತ್ರ ಬಾಕಿ. ಬೆಡ್ಮಿ ಪೂರಿ ಅಥವಾ ಹಸಿ ಬಟಾಣಿಯ ಪೂರಿ ತಯಾರಾಗಿದೆ. ಓಕೆ, ಬೆಡ್ಮಿ ಪೂರಿ ಅಥವಾ ಹಸಿ ಬಟಾಣಿ ಪೂರಿ ಚೆನ್ನಾಗಿ ಬಂದಿದೆ. ಅಂದರೆ ಈಗ ಬಟಾಣಿಯನ್ನು ಕೂಡ ಹಾಕಿ ಕೂಡ ಪೂರಿ ಮಾಡ್ಬೋದು ಅಂತ. ನಾನಂತೂ ಕೂಡ ಇದು ಕೂಡ ಫಸ್ಟ್ ಟೈಮ್ ನೋಡಿದ್ದು. ಚೆನ್ನಾಗಿ ಬಂದಿದೆ ಕೂಡ, ನೋಡ್ಲಿಕ್ಕೆ ಕೂಡ ಹಾಗೆ ಚೆನ್ನಾಗಿದೆ. ಘಮ ಘಮ ಸ್ಮೆಲ್ ಕೂಡ ಒಳ್ಳೆ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದ. ಓಕೆ, ಚಂದ್ರಿಕಾ ಮ್ಯಾಮ್ ಬೆಡ್ಮಿ ಪೂರಿ ರೆಡಿ ಮಾಡಿ ನನ್ನ ಜೊತೆ ಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಬೆಡ್ಮಿ ಪೂರಿ ತಯಾರಿಸುವ ವಿಧಾನ: ಮೊದಲಿಗೆ ಹಸಿ ಬಟಾಣಿಯನ್ನು ಒಂದು ಹಸಿಮೆಣಸು, ತುಂಡು ಶುಂಠಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಜೀರಿಗೆ, ಹೀಂಗು ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಪೇಸ್ಟ್, ಅರಿಶಿನ ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಚಾಟ್ ಮಸಾಲ ಪುಡಿ, ಆಮ್ಚೂರ್ ಪುಡಿ, ಸೋಂಪು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ಒಂದು ಮುದ್ದೆ ಬರುವವರೆಗೂ ಮಗುಚುತ್ತಾ ಬೇಯಿಸಿ. ಕೊನೆಯಲ್ಲಿ ಸ್ವಲ್ಪ ಸಕ್ಕರೆ ಹಾಕಿ ಕೆಳಗಿಳಿಸಿ. ಇನ್ನೊಂದೆಡೆ ಗೋಧಿ ಅಂಟನ್ನು ಲಟ್ಟಿಸಿ ಮಧ್ಯದಲ್ಲಿ ಹೂರಣವನ್ನು ತುಂಬಿ ಮುಚ್ಚಿಕೊಂಡು ಮತ್ತೆ ಪುನಃ ಲಟ್ಟಿಸಿ. ಬಳಿಕ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಬೆಡ್ಮಿ ಪೂರಿ ರೆಡಿ. ಓಕೆ ಮ್ಯಾಮ್, ಒಂದು ಆಲೂದು ಸಬ್ಜಿ, ಇನ್ನೊಂದು ಬೆಡ್ಮಿ ಪೂರಿ ಅಲ್ಲ, ಎರಡು ಕೂಡ ರೆಡಿ ಆಗಿದೆ. ಇದು ಏನು ಬೆಡ್ಮಿ ಪೂರಿ ಉಂಟಲ್ಲ, ಉತ್ತರ ಭಾರತದ ಪೂರಿ ಅಂತ ಹೇಳಿದ್ರೆ ಅದು ಯಾವ? ನಾನು ಹರಿಯಾಣದ ಸಿರ್ಸಾದಲ್ಲಿ ತಿಂದಿದ್ದು ಫಸ್ಟ್, ಮತ್ತೆ ಬಿಹಾರದಲ್ಲಿ ತಿಂದಿದ್ದೆ. ಆವಾಗ ಅಲ್ಲಿ ಮಟರ್ ಕಿ ಪೂರಿ ಅಂತ, ಹೌದು, ಬಿಹಾರದಲ್ಲಿ ಸೇಮ್, ಹೌದು, ಮಟರ್ ಕಿ ಪೂರಿ ಅಂತ. ಓಕೆ, ಹಾಗಾದ್ರೆ ನಾವೀಗ ಬೆಡ್ಮಿ ಪೂರಿ ಟೇಸ್ಟ್ ನೋಡೋಣ ಅಥವಾ ಆಲೂ ಸಬ್ಜಿ ನೋಡೋಣ? ಎರಡನ್ನು ಒಟ್ಟಿಗೆ ನೋಡ್ಬೋದು. ನೀವು ಬೇಕಾದ್ರೆ ಪೂರಿ ಸಪ್ರೇಟ್ ತಿನ್ಬೋದು, ಆದ್ರೆ ಜೊತೆಯಲ್ಲಿ ತಿಂದಾಗ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತಲ್ಲ. ಓಕೆ, ಹಾಗಾದ್ರೆ ಇದು ಬ್ರೇಕ್ಫಾಸ್ಟಿಗೆ, ನೀವು ಲಂಚಿಗೆ ಸಹ ಮಾಡ್ಬೋದು, ಪಾರ್ಟಿಗೆ ಸಹ ಮಾಡ್ಬೋದು, ಸಂಜೆ ಈವ್ನಿಂಗ್ ಸ್ನ್ಯಾಕ್ ಆಗಿ ಸಹ ಮಾಡ್ಬೋದು. ಓಕೆ, ಹಾಗಾದ್ರೆ ಈಗ ನಾವು ಬೆಡ್ಮಿ ಪೂರಿಯ ಇದು ನಾನು ಅಂದ್ಕೊಂಡೆ ಸ್ವಲ್ಪ ಸ್ಕ್ರಿಪ್ಟ್ಸ್ ಇರ್ಬೋದು ಅಂತ, ಸಾಫ್ಟ್ ಆಗಿದೆ, ಚೆನ್ನಾಗಿದೆ ಅಂತ. ಈಗ ಸಾರ್ ಜೊತೆ ಎಲ್ಲ ಆರಾಮ್ಸೆ ತಿನ್ಬೋದಲ್ಲ. ಓಕೆ, ತಗೊಳ್ಳಿ, ನೀವು ಕೂಡ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತಲ್ಲ, ಒಳಗಡೆ ಬಟಾಣಿ ಎಲ್ಲ ಹಾಕಿದ್ದು ಹಾಗೆ ಚೆನ್ನಾಗಿರುತ್ತೆ. ಇದನ್ನ ಹೀಗೆ ಒಂದ್ಸಲ ತಿಂದ್ರೆ ಚೆನ್ನಾಗಿರುತ್ತಲ್ಲ. ಇದು ಸಾಕಾಗಿದೆ. ಇದನ್ನು ಹೀಗೆ ತಿನ್ಬೋದು ಟೀ ಜೊತೆ, ಇಲ್ಲದಿದ್ದರೆ ಸಬ್ಜಿ ಜೊತೆ ಕೂಡ ಸ್ವಲ್ಪ ಟೇಸ್ಟ್ ನೋಡ್ಬೋದಲ್ಲ. ನೋಡಿ ನೀವು ಸಬ್ಜಿ ನಿಮ್ಮ ಕೈ ರುಚಿ ಹೇಗಿದೆ ಅಂತ. ಸಬ್ಜಿ ಜೊತೆ ಪರ್ಫೆಕ್ಟ್ ಆಗಿದೆ. ನಾರ್ಮಲ್ ಟೀ ಇದರ ಜೊತೆ ಒಂದು ಟೀ ಇದ್ರೆ ಚೆನ್ನಾಗಿರುತ್ತೆ, ಸಾಕಾಗಿರುತ್ತೆ. ಮಾರ್ನಿಂಗ್ ತಿನ್ಬೋದು, ಇಲ್ಲದಿದ್ದರೆ ಈವ್ನಿಂಗ್ ಟೈಮ್ ಕೂಡ ಯಾವ ಟೈಮ್ ಬೇಕಾದರೂ ಸಹ ತಿನ್ಬೋದು. ಓಕೆ, ಚೆನ್ನಾಗಿ ಅನಿಸ್ತು ನಮಗೆ. ಎರಡು ಡಿಶ್ ಕೂಡ ಚೆನ್ನಾಗಿ ಅನಿಸ್ತು. ಹೇಗೆ ಅನ್ನಿಸ್ತು? ಎರಡು ಡಿಶ್ ಕೂಡ ಡಿಫ್ರೆಂಟ್ ಟೈಪ್ ಆಗಿದೆ. ಏನು ಬಿಹಾರದಲ್ಲೆಲ್ಲ ಟೇಸ್ಟ್ ನೋಡಿದ್ರಿ, ಇಲ್ಲಿ ಮಾಡಿ ಹೇಗೆ ಅನ್ನಿಸ್ತು? ಇಲ್ಲಿ ಸಹ ನನಗೆ ಅದೇ ಟೇಸ್ಟ್ ಬಂತು. ಓಕೆ, ನಮಗೆ ಕೂಡ ಅದೇ ಥರ ಅನ್ನಿಸ್ತು. ನೀವೇನು ಟೇಸ್ಟ್ ನೋಡಿದ್ರೆ ಅದೇ ಥರ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದ. ಹಾಗೆ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಇನ್ನು ಏನೇ ಸಬ್ಜಿ ಆಗಲಿ ಏನೇ ಮಾಡಿದ್ರು ಅದಕ್ಕೆ ರೈಸ್ ಎಲ್ಲ ಬೇಕಲ್ಲ, ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಧನ್ಯವಾದ. ಮತ್ತೆ ನನಗೆ ಒಂದು ವೇದಿಕೆ ಕಲ್ಪಿಸಿ ಕೊಟ್ಟಿದ್ದಕ್ಕೆ ನಮ್ಮ ಟಿವಿ ಅವರಿಗೂ ಸಹ ಧನ್ಯವಾದ. ನಿಮ್ಮ ಜೊತೆ ಮಾತಾಡಿ ಸಹ ಖುಷಿ ಆಯಿತು ನನಗೆ. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗ್ತಾ ಇರುವ ಅಡುಗೆ ಮನೆಯಲ್ಲಿ. ಓಕೆ, ಥ್ಯಾಂಕ್ ಯು. ಓಕೆ, ಚಂದ್ರಿಕಾ ಮಲ್ಯ ಮ್ಯಾಮ್ 2 ಡಿಶ್, ಒಂದು ಬೆಡ್ಮಿ ಪೂರಿ ಹಾಗೂ ಇನ್ನೊಂದು ಸಬ್ಜಿ, ಎರಡು ಕೂಡ ಸಾಕಾಗಿ ಟೇಸ್ಟಾಗಿ ಬಂದಿದೆ. ನಾನಂತೂ ಇದನ್ನು ಖಾಲಿ ಮಾಡೋಕ್ಕೆ ರೆಡಿಯಾಗಿದ್ದೇನೆ, ಯಾಕಂದರೆ ಇದು ಅಷ್ಟೇ ಸಾಕಾಗಿ ಟೇಸ್ಟಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ನಿಲ್ಲಿಸ್ತಿದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980.
Postman Toordan, Calci Bright toothpaste and toothbrush, Lovemark Beauty Soap, McCoy Home Appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.